ಅಮ್ಮ, ನಾನು ಏನೇ ಇದ್ರು ನೇರವಾಗಿ ಹೇಳ್ತೀನಿ. ಹಿಂದೆ ಒಂದು ಮುಂದೆ ಒಂದು ಹೇಳೋದಕ್ಕೆ ನನಗೆ ಬರಲ್ಲ. ಜೀವನದಲ್ಲಿ ತುಂಬಾ ಕಷ್ಟಪಟ್ಟ ಮೇಲೆ ಬಂದಿದ್ದೀನಿ. ಯಾರ್ಯಾರು ಅಮ್ಮನ್ನ ಪ್ರೀತಿಯಿಂದ ನೋಡ್ಕೋತಾರೋ ಅವ್ರ ಮನಸ್ಸಲ್ಲಿ ಕಪಟ ಇರೋದಿಲ್ಲ. ಪ್ರತಿಯೊಬ್ಬರ ಮನಸ್ಸಲ್ಲೂ ನಿಷ್ಕಲ್ಮಶವಾದ ಪ್ರೀತಿ ಮಾತ್ರ ಇರುತ್ತೆ. ಇಲ್ಲ, ನಿನ್ನ ಕರ್ಕೊಂಡೋಗಿ ಚೆನ್ನಾಗಿ ನೋಡ್ಕೋತೀನೋ ಇಲ್ವೋ ನನಗ್ ಗೊತ್ತಿಲ್ಲ. ಆದ್ರೆ ನನ್ಗೋಸ್ಕರ 4 ಮನೆಗೆ ಮುಸ್ರೆ ತಿಕ್ಕಿರೋ ಕೈ, ಒಂದೊಪ್ಪತ್ತು ಊಟಕ್ಕೋಸ್ಕರ ಯಾರ್ಯಾರ ಹತ್ರನೋ ಬೇಡಿರೋ ಕೈ, ಇವತ್ತು ನಾನು ಓದ್ಬೇಕು ವಿದ್ಯಾವಂತ ಆಗ್ಬೇಕು ಅಂತ ಯಾರ್ಯಾರ ಕಾಲ್ಗೋ ಬಿದ್ದಿರೋ ಕೈಗಳಿಗೆ ನಿನ್ ಪ್ರೀತಿ ಕೊಟ್ಟು ರಾಣಿ ಹಂಗಿರೋ ನಿನ್ ಕಣ್ಣಲ್ಲಿ ನಮ್ಮಮ್ಮ ರಾಣಿ ಹಂಗ್ ಕಾಣ್ಬೇಕು ಅನ್ನೋದೇ ನನ್ನ ಆಸೆ. ಇಲ್ಲ ಅಲ್ಲ ಅಮ್ಮ,